ಜನ್ಮ ನೀಡಿದ ತಾಯಿಗೆ ಕಾಲನಾದ ಮಗ. ಅನಾರೋಗ್ಯದಿಂದ ಬಳಲುತ್ತಿದ್ದ ವೃದ್ಧ ತಾಯಿಯನ್ನು ಟೆರೆಸ್ನಿಂದ ತಳ್ಳಿ ಕೊಲೆ ಮಾಡಿದ ಪಾಪಿ ಮಗನ ಕೃತ್ಯ ಕೇಳಿದ್ರೆ ಎದೆ ನಡುಗುತ್ತೆ. ಬೆಂಗಳೂರಿನ ಆರ್ಆರ್ ನಗರದಲ್ಲಿ ನಡೆದ ಈ ಕ್ರೂರ ಘಟನೆಯ ಮಾಹಿತಿ ಇಲ್ಲಿದೆ. ಆರ್ಆರ್ ನಗರದ ಬಿಇಎಂಎಲ್ ಲೇಔಟ್ನಲ್ಲಿ ವಾಸವಿದ್ದ ಈ 42 ವರ್ಷದ ವ್ಯಕ್ತಿ ಮಾಡಿರೋ ಕೃತ್ಯ ನಾಗರಿಕ ಸಮಾಜವೇ ತಲೆ ತಗ್ಗಿಸುವಂತಿದೆ. ಇವನ 75 ವರ್ಷದ ತಾಯಿ ಕಳೆದ 5 ವರ್ಷಗಳಿಂದ ಪಾರ್ಶ್ವವಾಯುವಿನಿಂದ ಹಾಸಿಗೆ ಹಿಡಿದಿದ್ರು. ತಾಯಿಯ ಸೇವೆ ಮಾಡೋದು ಕಷ್ಟ ಅನ್ಕೊಂಡ ಈ ಪಾಪಿ ಮಗ ಬುಧವಾರ ತಾಯಿಯನ್ನ 4ನೇ ಅಂತಸ್ತಿನ ಮೇಲೆ ಹೊತ್ತೊಯ್ದು ಅಲ್ಲಿಂದ ಕೆಳಕ್ಕೆ ತಳ್ಳಿದ್ದಾನೆ. ನೆಲಕ್ಕೆ ಬಿದ್ದ ರಭಸಕ್ಕೆ ಆ ತಾಯಿ ಸ್ಥಳದಲ್ಲೇ ಪ್ರಾಣ ಬಿಟ್ಟಿದ್ದಾರೆ. ಮೊದಲು ಇದು ಆಕಸ್ಮಿಕ ಸಾವು ಅನ್ಕೊಂಡಿದ್ದ ಪೊಲೀಸರು ವಿಚಾರಣೆ ನಡೆಸಿದಾಗ ಮಗನೇ ಸತ್ಯ ಬಿಚ್ಚಿಟ್ಟಿದ್ದಾನೆ. ತಾಯಿ ಪಡುತ್ತಿದ್ದ ಕಷ್ಟ ನೋಡಲಾಗದೆ ಕೊಂದೆ ಅಂತ ಇವನು ಹೇಳ್ತಿದ್ದಾನೆ. ಆದ್ರೆ ಅಸಲಿ ಕಾರಣವೇನು ಅನ್ನೋದನ್ನ ಪೊಲೀಸರು ತನಿಖೆ ಮಾಡ್ತಿದ್ದಾರೆ. ಪ್ರೀತಿಯಿಂದ ಸಾಕಿ ಬೆಳೆಸಿದ ತಾಯಿಯನ್ನೇ ಕೊಂದ ಈ ಮಗನಿಗೆ ಯಾವ ಶಿಕ್ಷೆಯಾಗಬೇಕು? ವೃದ್ಧ ಪೋಷಕರನ್ನ ಹೊರೆ ಅನ್ಕೊಳ್ಳೋ ಇಂದಿನ ಸಮಾಜಕ್ಕೆ ಈ ಘಟನೆ ಒಂದು ಕಪ್ಪು ಚುಕ್ಕೆ. ಈ ಬಗ್ಗೆ ನಿಮ್ಮ ಅನಿಸಿಕೆ ಏನು? ಕಮೆಂಟ್ ಮಾಡಿ. ನ್ಯೂಸ್ ಅಪ್ಡೇಟ್ಸ್ಗಳಿಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.